our channel. ಇವತ್ತು ನಾನು ಕೆಸುವಿನ ಎಲೆದು ಪತ್ರೊಡೆ ಮಾಡ್ತೇನೆ. ತೆಂಗಿನಕಾಯಿ, ಉಪ್ಪು, ಒಣಮೆಣಸು, 2 ಹಸಿಮೆಣಸು, ಹೆಸರು, ಹಿಂಗು ಇಷ್ಟಾಕಿ ನಾನು ನಯ ಮಾಡಿ ಕಡಿತೇನೆ ಮತ್ತು ಎಲೆಗೆ ಸಾರಿಸ್ತೇನೆ. ಕಡಿದಿದ್ದೇನೆ, ಈಗ ಎಲೆಗೆ ಸಾರಿಸ್ತೇನೆ. ಮಡಚಿ ಕಟ್ಟು ಮಾಡಿ ಇಟ್ಟಿದ್ದೇನೆ. ಈಗ ಒಗ್ಗರಣೆಗೆ ಇಡ್ತೇನೆ. ಒಗ್ಗರಣೆಗೆ ಸಾಸಿವೆ ಮತ್ತು ಮೆಂತ್ಯ ಹಾಕಿದ್ದೇನೆ. ಈಗ ತುಂಡು ಚಂದ ಮಾಡಿ ಇಡ್ತೇನೆ ಅದರಲ್ಲಿ. ಈಗ ಇದರಲ್ಲಿ ಚಂದ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ತೇನೆ. ಈಗ ಕುಕ್ಕರ್ ಮುಚ್ಚಿ 1 ವಿಸಿಲ್ ತೆಗಿತೇನೆ. ಬಿಸಿ ಬಿಸಿಯಾದ ಪತ್ರೊಡೆ ರೆಡಿ ಆಗಿದೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.